ಇಂದಿರಾ ಗಾಂಧಿಯವರ ಉಳುವವನೇ ಹೊಲದೊಡೆಯ ಕಾರ್ಯಕ್ರಮವನ್ನು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಚಾಚು ತಪ್ಪದೆ ಜಾರಿಗೆ ತಂದು ಜೀತ ಪದ್ಧತಿ ವ್ಯವಸ್ಥೆಯನ್ನ ಕಿತ್ತೊಗೆದಿದ್ರು. ಆದರೆ ಇವತ್ತು ಅದೇ ಭೂಮಿಯನ್ನ ರೈತರಿಂದ ಕಸಿದು ಶ್ರೀಮಂತರಿಗೆ ನೀಡಿ ಪುನಃ ಜೀತ ಪದ್ಧತಿ ವ್ಯವಸ್ಥೆಯನ್ನ ಬಿಜೆಪಿ ಸರ್ಕಾರ ಜಾರಿಗೆ ತರುವ ಹುನ್ನಾರ ನಡೆಸ್ತಾ ಇದೆಯಂತ ಜಿಲ್ಲಾ ರೈತ ಸಂಘದ ಮುಖಂಡ ವಿಕಾಸ್ ಹೆಗ್ಡೆ ವಾಗ್ದಾಳಿ ನಡೆಸಿದ್ದಾರೆ. ಅವರು ನಗರದ ಹೃದಯ ಭಾಗವಾದ ಶಾಸ್ತ್ರಿ ವೃತ್ತದಲ್ಲಿ ಕಾಂಗ್ರೆಸ್, ಸಿಪಿಐಎಂ, ದಲಿತ ಸಂಘರ್ಷ ಸಮಿತಿ, ಜೆಡಿಎಸ್, ಡಿವೈಎಫ್ಐ ಕುಂದಾಪುರ ಇದರ ವತಿಯಿಂದ ನಡೆದ ರೈತ ವಿರೋಧಿ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ಬಂಡವಾಳಶಾಹಿಗಳಿಗೆ ನಮ್ಮ ಸಂಪತ್ತನ್ನ ಮಾರಾಟ ಮಾಡುವ ಉದ್ದೇಶದಿಂದ 79AB ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಬಿಟ್ರೆ ಇದು ರೈತ ಪರ ಕಾಯ್ದೆಯಲ್ಲ. ಈ ಕಾಯ್ದೆಯನ್ನ ಜಾರಿಗೆ ತಂದಿರುವ ಸರ್ಕಾರದ ಹಿಡನ್ ಅಜೆಂಡಾ ಸ್ಪಷ್ಟವಾಗಿ ತಿಳಿಯುತ್ತೆ. ಒಂದು ಕಾರ್ಪೊರೇಟ್ ಕಂಪನಿಗಳು ಕೃಷಿ ಭೂಮಿಯನ್ನ ಖರೀದಿ ಮಾಡಿ ಅವರ ಸಂಸ್ಥೆಯನ್ನ ಬೆಳೆಸುವ ಉದ್ದೇಶ. ಇನ್ನೊಂದು ಅಧಿಕಾರಿಗಳು, ರಾಜಕಾರಣಿಗಳು ಕೃಷಿ ಭೂಮಿಯನ್ನ ಖರೀದಿ ಮಾಡುವುದರ ಮೂಲಕ ಕಪ್ಪು ಹಣವನ್ನ ಬಿಳಿ ಹಣವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಸಲುವಾಗಿಯೇ 79AB ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತ ಆರೋಪಿಸಿದ್ದಾರೆ. ಇವತ್ತು 79AB ತಿದ್ದುಪಡಿ ತಂದಂತ ಏಕೈಕ ಕಾರಣ ಅಂತ ಹೇಳಿದ್ರೆ, ಒಂದು ಕಾರ್ಪೊರೇಟ್ ವಲಯದವರಿಗೆ ಕೃಷಿ ಭೂಮಿಯನ್ನು ಖರೀದಿ ಮಾಡಿ ಅವರ ಸಂಸ್ಥೆಯನ್ನು ಬೆಳೆಸಲಿಕ್ಕೆ, ಇನ್ನೊಂದು ಏನು ಈ ಅಧಿಕಾರಿಗಳು, ರಾಜಕಾರಣಿಗಳು ಭ್ರಷ್ಟ ಹಣವನ್ನು ಮಾಡಿದ್ದಾರೆ, ಆ ಕಪ್ಪು ಹಣವನ್ನ ಈ ಕೃಷಿ ಭೂಮಿಯನ್ನು ಖರೀದಿ ಮಾಡುವುದರ ಮೂಲಕ ಅದನ್ನು ಅವರದ್ದು ವೈಟ್ ಮನಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಈ ಕಾಯ್ದೆಯನ್ನು ತಂದಿದ್ದಾರೆ ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಅಲ್ಲ. ಸಿಪಿಐ ಮುಖಂಡ ಕೆ. ಶಂಕರ್ ಅವರು ಮಾತನಾಡಿ, ಈ ದೇಶದ ಕಾರ್ಮಿಕರ, ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಸಾಧ್ಯವಾಗದ ಕೇಂದ್ರ, ರಾಜ್ಯ ಸರ್ಕಾರಗಳು ಇದೀಗ ಎಪಿಎಂಸಿ ಕಾಯ್ದೆಯನ್ನ ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ ರೈತರನ್ನ ಮುಗಿಸಲು ಹೊರಟಿದೆ. ಸರ್ಕಾರದ ವಿರುದ್ಧ ಚಳವಳಿ ಇನ್ನೂ ವಿಸ್ತೃತವಾಗಿ ನಡೆದರೆ ಈ ಸರ್ಕಾರವನ್ನ ಮನೆಗೆ ಕಳುಹಿಸಲು ಇನ್ನೊಂದು ಚುನಾವಣೆಯವರೆಗೆ ಕಾಯುವ ಅವಶ್ಯಕತೆಯಿಲ್ಲ. ನರೇಂದ್ರ ಮೋದಿ ಹಾಗೂ ಯಡಿಯೂರಪ್ಪ ಇಬ್ಬರು ರಾಜೀನಾಮೆ ಕೊಡುವ ದಿನಗಳೇನೂ ದೂರವಿಲ್ಲ ಅಂತ ವ್ಯಂಗ್ಯವಾಡಿದರು. ದೇಶವ್ಯಾಪಿ ನಡೆಯುವಂಥ ಈ ಹೋರಾಟದ ಪ್ರಭಾವ ಹೆಚ್ಚಾಗ್ತಾ ಇದೆ. ಈ ಪ್ರಭಾವಕ್ಕೆ ಒಳಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಹುಶಃ ಚಳವಳಿ ಇನ್ನೂ ವಿಸ್ತೃತವಾಗಿ ನಡೆದರೆ ಇನ್ನೊಂದು ಚುನಾವಣೆಯವರೆಗೆ ನಾವು ಕಾಯುವ ಅಗತ್ಯ ಇಲ್ಲ. ಬಹುಶಃ ಮೋದಿ, ಯಡಿಯೂರಪ್ಪ ಇಬ್ಬರು ರಾಜೀನಾಮೆ ಕೊಡುವ ಪರಿಸ್ಥಿತಿ. ಪ್ರತಿಭಟನೆಯನ್ನ ಉದ್ದೇಶಿಸಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕಾನ್ಮಕ್ಕಿ ಹರಿಪ್ರಸಾದ್ ಶೆಟ್ಟಿ, ದಲಿತ ಸಂಘರ್ಷ ಸಮಿತಿ ಭೀಮವಾದದ ರಾಜ್ಯಾಧ್ಯಕ್ಷ ಉದಯ್ ಕುಮಾರ್ ತಲ್ಲೂರು, ಸಿಐಟಿಯುನ ಎಚ್ ನರಸಿಂಹ, ಮಹಿಳಾ ಕಾಂಗ್ರೆಸ್ನ ಶ್ಯಾಮಲಾ ಭಂಡಾರಿ, ಡಿವೈಎಫ್ಐನ ರಾಜೇಶ್ ಪಡೇರ ಹೋಬಳಿ ಮಾತನಾಡಿದರು. ಈ ರಾಜ್ಯದಲ್ಲಿ ಹೆಚ್ಚಿನ ಇರೋದಿಲ್ಲ. ಇಂಥ ಒಂದು ಕೃಷಿ ವಿರೋಧಿ ನೀತಿ ಏನಿದೆ, ಇದರಿಂದ ಇಡೀ ದೇಶದ ಜನರಿಗೆ ಬಹಳಷ್ಟು ತೊಂದರೆ ಆಗಬಹುದು. ನಮ್ಮ ಕರಾವಳಿಯಲ್ಲಿದ್ದವ ರೈತರಿಗೆ ಇದರ ಬಗ್ಗೆ ಅರಿವು ಇಲ್ಲದೆ ಇದ್ದರಿಂದ ಇವತ್ತು ಒಂದು ಬಂದ್ ಅಂತ ಪ್ರಕ್ರಿಯೆಯಲ್ಲಿ 27 ಜಿಲ್ಲೆಗಳಲ್ಲಿ ಬಂದಾದರೂ ನಮ್ಮ ಕರಾವಳಿಯಲ್ಲಿ ಬಂದಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಕರ್ತವ್ಯವನ್ನು ಮಾಡಬೇಕಾಗಿದೆ ಅನ್ನುವಂಥ ರೈತರು, ದಲಿತರು ಎಲ್ಲರೂ ಒಂದಾದ್ರೆ ಈ ಹೋರಾಟವನ್ನು ನಾವು ಮುನ್ನಡೆಸದೆ ಹೋದ್ರೆ ನಮಗೆ ಊಟಕ್ಕೆ ಅನ್ನ ಮಾಡ್ಲಿಕ್ಕೆ ಭಾರಿ ಕಷ್ಟ ಇದೆ, ಅನ್ನ ತಿನ್ಲಿಕ್ಕೆ ಭಾರಿ ಕಷ್ಟ ಇದೆ. ಇಂಥ ಕೋವಿಡ್ ವ್ಯವಸ್ಥೆಯಲ್ಲಿ ಹಗರಣಗಳು ನಡೆದಿದೆ. ಏನು ಬೆಡ್ಡಿನ ಆವರಣದಲ್ಲಿರ್ಬೋದು, ಪ್ರತಿಯೊಂದು ವಿಭಾಗದಲ್ಲಿ ನಮ್ಮ ಯಡಿಯೂರಪ್ಪ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡೋದು ನೀವೆಲ್ಲರೂ ನೋಡಿದಿರಿ. ದೇಶದ ಹಿರಿಯರು ಗಟ್ಟಿ ಬೆಳೆಸಿದಂತಹ ಸಾರ್ವಜನಿಕ ಸಂಸ್ಥೆಗಳನ್ನ, ಲಾಭದಾಯಕವಾಗಿ ನಡೆಸಿರುವಂತಹ ಸಂಸ್ಥೆಗಳನ್ನ, ಅದು ರೈಲ್ವೆ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಬಂದರು ಇರ್ಬೋದು, ಕಲ್ಲಿದ್ದಲು ಕ್ಷೇತ್ರ ಇರ್ಬೋದು, ಪೆಟ್ರೋಲಿಯಂ ಕ್ಷೇತ್ರ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಎಲ್ಲವನ್ನು ಇವತ್ತು ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ, ವಿದೇಶಿ ಕಂಪನಿಗಳಿಗೆ ಮಾರಾಟ ಮಾಡುವಂತ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಯಾಡಿ ಶಿವರಾಮ್ ಶೆಟ್ಟಿ, ವಿನೋದ್ ಕ್ರಾಸ್ತಾ, ಗಣೇಶ್ ಶೇರುಗಾರ್, ಪುರಸಭಾ ಸದಸ್ಯ ಕೆಜಿ ನಿತ್ಯಾನಂದ, ಕೇಶವ ಭಟ್, ಸಿಐಟಿಯುನ ಮಹಾಬಲ ವಡೇರ ಹೋಬಳಿ, ಬಲ್ಕೀಸ್ ಬಾನು, ರಾಜು ದೇವಾಡಿಗ, ರವಿ ವಿಎಂ, ಸಂತೋಷ್ ಹೆಮ್ಮಾಡಿ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.